ವಲ್ಲ ಜಾಣೆ. ಯಾಕೆ ಒಂದು ಸಾಮಾನ್ಯ ಯೋಚನೆ ಮಾಡಬೇಡ. ಬ್ರಹ್ಮನಿಂದ ವರಮನ ಕೊಡ್ತೇವೆ. ವರ ಯಾರವರ ಬ್ರಹ್ಮನ ಯಾರವರ ಬ್ರಹ್ಮನವರ. ಬ್ರಹ್ಮ ಯಾರು? ನನ್ನ ಮಗ. ಇರ್ಲಿ ಬಿಡು. ಅವನ ತಾಯಿ ನಾನು. ಅವನ ಹೊರಟಿರುವ ಕಾರಣಕ್ಕಾಗಿ ಹೀರ ಕೃತ್ಯದಲ್ಲಿ ಮುಂದುವರೆದಿದೆಯೋ ಇರುವರಿಗೆ ಮಾಡಿದ ಅಪರಾಧ ಆಗಿರುವುದಾಗಿ ಕ್ಷಮೆ ಯಾಚನೆ ಮಾಡಿದ್ರೆ ನಿನಗೆ ಬದುಕುವುದಕ್ಕೆ ದಾರಿ. ಏ ಹೋರಿ ನಿನ್ನನ್ನು ಮಾಡಿ ಅಪ್ಪನ ಸೊಕ್ಕೆ ನಿನಗೆ ಹೆದರಿಕೆ ಅಂತ ಯೋಚನೆ ಮಾಡಿದ್ಯಾ? ಹೆದರಿದಲ್ಲ, ನಿನಗೆ ಹೇಸಿದ್ರು. ಯಾಕೆ? ನೀನ್ ಯಾರು? ನಾರಿ. ನಿನ್ನನ್ನು ಕೊಂದೆ ಅಂತ ಆದ್ರೆ ನಾರಿ ಹತ್ರ ದರ್ಶನ ಮಾಡಿ ಬರ್ತದೆ. ಈಗ ನೀನು ಮಾರಿ ಆದದಿವೆ, ನಾನು ಹೋರಿ ಹೋಗ್ತೇನೆ. ಏ ಹೋರಿ ಹೋರಿ ಆಗುದಿರ್ತದೆ. ಕಾಡಿದು ಮುಗಿಸ್ತೇನೆ.